ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ರುಚಿಯಾದ ಸವಿರುಚಿಯಾದಂಥ ಖಾದ್ಯಗಳು ನಮ್ಮ ಈ ಅಡುಗೆ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ತಯಾರಾಗುವಂಥದ್ದು. ಅದು ಕೂಡ ಮಧ್ಯಾಹ್ನ 12:15 ಆಯಿತು ಅಂತ ಹೇಳಿದರೆ ಒಳ್ಳೆ ರುಚಿಕರವಾದಂಥ ಅಡುಗೆಯ ಘಮ. ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಶ್ರೀಮತಿ ರೇಖಾ ಪೈ ಅವರಿದ್ದಾರೆ. ಸೊ ಇವರ ಕೈ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಯಾವೆಲ್ಲ ರುಚಿಕರವಾದಂಥ ಅಡುಗೆಗಳನ್ನು ನಮಗೆ ಹೇಳ್ಕೊಡ್ತಾರೆ ಅಂತ ಹೇಳಿ. ಮೊದಲಿಗೆ ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಬಹಳ ಸಮಯದ ನಂತರ ಕಿಚನ್ಗೆ ಮತ್ತೆ ಪುನಃ ಪ್ರವೇಶ ನಿಮ್ದು. ಹೌದು. ಸೊ ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಈಗ ಮತ್ತೆ ಇವತ್ತು ನಮಗೆ ಯಾವ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡ್ತೀವಿ? ಜಿಂಜರ್ ಫ್ರೈಡ್ ರೈಸ್ ಹೇಳುವ ಅಂತ. ಫ್ರೈಡ್ ರೈಸ್ ಬರವಾಗಲೇ ಫುಲ್ ಧಮಾಕದಲ್ಲಿ. ಹೌದು, ಜಿಂಜರ್ ಫ್ರೈಡ್ ರೈಸ್. ಹೌದು. ಇದರಲ್ಲಿ ಏನು ಸ್ಪೆಷಾಲಿಟಿ ಅಪ್ಪ ಅಂದರೆ ಅದರ ಲಾಸ್ಟಿಗೆ ಅದರಲ್ಲಿ ಜಿಂಜರ್ ಇದ್ದು ನಾವು ಪೇಸ್ಟ್ ತೆಗೆದು ಅದನ್ನು ಇದು ಸೋಸಿ ಅದರ ಒಂದು ಮೇಲಿಂದ ರಸ ಹಾಕ್ಲಿಕ್ಕೆ ನೋಡೋಣ. ನನಗೆ ಹೇಗೆ ಮಾಡ್ತೀರಿ ಅಂತ ಇದು ನೋಡಬೇಕು. ಯಾಕೆಂತ ಹೇಳಿದ್ರೆ ಹೆಸರೇ ಹೊಸತ್ತು. ಜಿಂಜರ್ ಫ್ರೈಡ್ ರೈಸ್, ಯೂಶುವಲಿ ಎಗ್ ಫ್ರೈಡ್ ರೈಸ್, ಚಿಕನ್ ಫ್ರೈಡ್ ರೈಸ್ ಅಥವಾ ಮಿಕ್ಸ್ಡ್ ವೆಜ್ ಫ್ರೈಡ್ ರೈಸ್ ಇದು ಕೂಡ ಎಲ್ಲ ಇರುತ್ತೆ. ಹೌದು. ಇದು ಜಿಂಜರ್ ಫ್ರೈಡ್ ರೈಸ್. ಹೌದು. ನೋಡೋಣ ಹೊಸದ್ದು. ಸೊ ಅದರ ನಂತರ ಯಾವುದಿರುತ್ತೆ ಅದು ಆಮೇಲೆ ಕೇಳೋಣ. ಬನ್ನಿ ಕಿಚನ್ಗೆ ಹೋಗೋಣ. ಬನ್ನಿ. ಸರಿ ಮೇಡಮ್, ಹಾಗಾದರೆ ಈಗ ಫಸ್ಟ್ಗೆ ನಮಗೆ ಜಿಂಜರ್ ಫ್ರೈಡ್ ರೈಸ್ ತಯಾರಾಗುತ್ತೆ. ಹೌದು. ಸೊ ಜಿಂಜರ್ ಫ್ರೈಡ್ ರೈಸ್ ಹೇಗೆ ತಯಾರಿಸೋದು? ಫಸ್ಟಿಗೆ ಬಾಣಲೆ ಕೊಡಿ. ಯೂಶ್ವಲ್ ಫ್ರೈಡ್ ರೈಸ್ ಥರನೇ ಬರುತ್ತಾ? ಸ್ವಲ್ಪ ಡಿಫ್ರೆಂಟಾ? ಸ್ವಲ್ಪ ಡಿಫ್ರೆಂಟ್ ಬರ್ತಿದೆ. ಹೆಸರು ಡಿಫ್ರೆಂಟ್ ಇದೆ. ನೋಡೋಣ ಹೇಗಿದೆ. ಎಣ್ಣೆ ಸನ್ ಪ್ರೀಮಿಯಂ. ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಿಮ್ಗೆ ಗೊತ್ತೇ ಇದೆ. ಹೌದು, ಯೂಸ್ ಮಾಡೋದು ಅದೇ ಅಲ್ಲ? ಸಾಕು ಸಾಕು. ನಮ್ಮ ಟಿವಿಗೆ ಬಂದ ನಂತರ ಅಭ್ಯಾಸನೇ ಆಗಿ ಹೋಗಿದೆ ನನಗೆ. ಈಗ ಸನ್ ಪ್ರೀಮಿಯಂ ರಿಫೈನ್ಡ್ ಅದೇ, ಬೇರೆ ಆಗೋದೇ ಇಲ್ಲ. ಯಾಕೆಂದ್ರೆ ಅದು ಅಷ್ಟು ಹೆಲ್ದಿ ಹಾಗೂ ಟೇಸ್ಟಿ, ಕೊಲೆಸ್ಟ್ರಾಲ್ ಫ್ರೀ ಆಗಿ. ಹೌದು. ಸೊ ಹಾಗಾಗಿ ಎಷ್ಟೇ ನೀವು ಏನೇ ಅಡುಗೆ ಮಾಡಿ ನೀವು ಹೇಳಬೇಕು ಹೇಗೆ ಅನಿಸುತ್ತೆ ಅದೆಲ್ಲ ಅಡುಗೆಯಲ್ಲಿ ಮಾಡುವಾಗ. ಈಗ ನಾನು ಎಲ್ಲ ಇದಕ್ಕೆ ಕೂಡ ಜಾಸ್ತಿ ಯೂಸ್ ಮಾಡೋದು ಅದುವೇ, ಫ್ರೈ ಮಾಡಲಿಕ್ಕೆ ಅದೇ, ಬೇರೆ ಯಾವ್ದು ಯೂಸ್ ಮಾಡೋದಿಲ್ಲ ನಾನು. ಸೊ ಅದಕ್ಕೆ ನೋಡಿ ನಾವು ಹೇಳುವಾಗ ಏನೋ ಸ್ಪಾನ್ಸರ್ ಅಂತ ಹೇಳ್ತಾರೆ ಅಂತೇಳಿ. ಸೊ ಎಲ್ಲರೂ ಕೂಡ ಅವರು ಯೂಸ್ ಮಾಡಿದವರು ಹೇಳುವಾಗ ಇನ್ನೂ ಖುಷಿ ಅನ್ಸುತ್ತೆ. ಫಸ್ಟಿಗೆ ಈರುಳ್ಳಿ ಹಾಕಿ. ಇದು ಸ್ವಲ್ಪ ಇದಾಗಬೇಕು, ಫ್ರೈ ಆಗಬೇಕು. ಈ ಅನ್ನ ಎಲ್ಲ ಉಳಿದ್ರೆ ಈ ಥರ ಎಲ್ಲ ಮಾಡಿ ಇದು ಮಾಡ್ಬೋದು. ಅನ್ನ ಉಳಿಬೇಕು ಅಂತ ಇಲ್ಲ, ಅದಕ್ಕೆ ಹಿಂದಿನ ದಿವಸ ಅಥವಾ ಸ್ವಲ್ಪ ಅನ್ನ ಜಾಸ್ತಿ ಉಳಿದ್ರೆ ಈಗ ಫಂಕ್ಷನ್ ಇರ್ತದೆ ಆಗ ಉಳಿತದಲ್ಲ, ಸ್ವಲ್ಪ ಆದ್ರೂ ಉಳಿತದಲ್ಲ, ಉಳಿದದ್ರಲ್ಲಿ ಎಂತದೆಲ್ಲ ಮಾಡಿ ಕೊಡ್ಬೋದಲ್ಲ ಡಿಫರೆಂಟ್ ಆಗಿ. ಮತ್ತೆ ರಾತ್ರಿ ಏನಾದರೂ ಮಾಡಿದ ಅನ್ನ ಏನಾದರೂ ಅದು ಉಳಿದಿದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಿ ಮುಗಿಸ್ಕೊಳ್ಬೋದು. ಇಲ್ಲದಿದ್ರೆ ನೆಕ್ಸ್ಟ್ ಡೇ ಅದನ್ನು ಊಟಕ್ಕೆ ಅದು ಅಷ್ಟು ಖುಷಿ ಅನ್ಸಲ್ಲ. ಇದು ಬ್ರೇಕ್ಫಾಸ್ಟ್ ಅಲ್ಲಿ ಮಾಡಿ ಮುಗಿಸ್ಬಿಡ್ಬೋದು. ಹೌದು, ಸಾಕು ಇಷ್ಟು ಸ್ವಲ್ಪ. ಓಕೆ,
ಇದು ಹಸಿಮೆಣಸು, ಹಾ. ಶುಂಠಿ, ಬೆಳ್ಳುಳ್ಳಿ. ಹಸಿಮೆಣಸು, ಶುಂಠಿ ಮತ್ತೆ ಬೆಳ್ಳುಳ್ಳಿ ಒಟ್ಟಿಗೆ ಹಾಕಿ ಪೇಸ್ಟ್ ಮಾಡಿ. ನಿಮಗೆ ಖಾರ ಇಷ್ಟ ಅಲ್ಲ? ಹಾ. ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕ್ತೇನೆ ಸ್ವಲ್ಪ. ಇದು ಜಾಸ್ತಿ ಏನು ಫ್ರೈ ಮಾಡಲಿಕ್ಕಿಲ್ಲ, ಜಾಸ್ತಿ ಹಸಿ ಹಸಿ ಸಿಗುದಲ್ಲ. ಆ ಒಂದು ಕ್ರಂಚಿನೆಸ್ ಹಾಗೆ ಉಳ್ಕೊಳ್ಬೇಕು ಅದು. ಹೌದು. ಮತ್ತೆ ನಾನು ಸ್ವಲ್ಪ ಟೇಸ್ಟಿಗೆ ಇದು ನೀರುಳ್ಳಿ ಹೂ ಸ್ವಲ್ಪ ಹಾಕ್ತೇನೆ ನಾನು ಫಸ್ಟ್. ಈರುಳ್ಳಿ ದಂಟು. ಆಕ್ಚುಲಿ ಈರುಳ್ಳಿ ನಾವು ಹಾಕ್ತೀವಿ, ಆದ್ರೆ ಈರುಳ್ಳಿ ದಂಟಿದು ಒಂದು ಪರಿಮಳ ಬರ್ತದೆ. ಕ್ಯಾರೆಟ್ ಹಾಕ್ತೇನೆ. ನೆಕ್ಸ್ಟ್ ಅದರೊಟ್ಟಿಗೆ ಬೀನ್ಸ್ ಹಾಕಿ ಬಿಡುವ. ಸೊ ಫ್ರೈಡ್ ರೈಸ್ ಅಂದ್ರೆ ಇದು ಇದ್ದೇ ಇರುತ್ತೆ, ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್. ಆ ಕ್ಯಾಪ್ಸಿಕಮ್ ಒಂದು ಮಿಸ್ ಆದ್ರೆ ಅದೇನೋ ಅದರ ಒಂದು ಅರೋಮಾನೋ ಡಿಫ್ರೆಂಟ್ ಅಂತ ಅನ್ಸುತ್ತೆ. ಅದು ಇದ್ರೆ ಮಾತ್ರ ಚೆನ್ನ. ಎಸ್ಪೆಷಲಿ ನನಗಂತೂ ಫ್ರೈಡ್ ರೈಸ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಕ್ಯಾಪ್ಸಿಕಮ್ ಇರಬೇಕು, ಸ್ಪ್ರಿಂಗ್ ಆನಿಯನ್ ಅಂದ್ರೆ ಈರುಳ್ಳಿ ದಂಟು. ಹೌದು. ಅದರ ಒಂದು ಘಮ ಸೂಪರ್ ಆಗಿರುತ್ತೆ. ಈಗ ಸ್ವಲ್ಪ ಉಪ್ಪು ಹಾಕ್ತೇನೆ. ಅನ್ನ ಬೇಯಿಸುವಾಗ ಉಪ್ಪು ಹಾಕಲಿಲ್ಲ, ಹಾಗೆ ಮಾಡಿ ತಂದಿದ್ದೇನೆ. ಸೊ ಹಾಗಾಗಿ ಇದರಲ್ಲಿ ಈಗ ಉಪ್ಪು ಸ್ವಲ್ಪ ಜಾಸ್ತಿ ಆದರೂ ಬ್ಯಾಲೆನ್ಸ್ ಆಗುತ್ತೆ. ಹೌದು. ಈಗ ನೆಕ್ಸ್ಟ್ ಸಾಸ್ ಎಲ್ಲ ಹಾಕಬೇಕು. ಇದು ಸೋಯಾ ಸಾಸ್. ಇದಕ್ಕೆ ಟೇಸ್ಟ್ ಬರೋದೇ ಸೋಯಾ ಸಾಸ್ ಇಂದ ಜಾಸ್ತಿಯಾಗಿ. ನಮ್ಮನೇಲಿ ಅಂದ್ರೆ ಸಾಸಸ್ ಅಲ್ಲೇ, ಅದು ಸಾಸಸ್ ಹೇಗೆ ಬ್ಲೆಂಡ್ ಆಗುತ್ತೆ ಅದರ ಮೇಲೆ ಡಿಪೆಂಡ್. ಹೌದು. ಸೋಯಾ ಸಾಸ್ ಒಂದಿಷ್ಟು 2 ಸ್ಪೂನ್ ಅಷ್ಟು ಬೇಕಾಗುತ್ತೆ. ಸಾಕಾಗ್ತದೆ. ಕೊಡಿ, ನಾನು ಮಿಕ್ಸ್ ಮಾಡ್ತೇನೆ. ಇದು ರೆಡ್ ಚಿಲ್ಲಿ ಸಾಸ್. ಇದು ಗ್ರೀನ್ ಚಿಲ್ಲಿ ಸಾಸ್. ಓಕೆ. ಆಲ್ರೆಡಿ ಹಸಿಮೆಣಸು ಮತ್ತೆ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೇವೆ. ಮತ್ತೆ ಪುನಃ ಇದು ಗ್ರೀನ್ ಚಿಲ್ಲಿ ಸಾಸ್. ನೆಕ್ಸ್ಟ್ ಟೊಮೆಟೊ ಸಾಸ್. ಕೆಲವರು ಇಷ್ಟಪಡ್ತಾರೆ ಜಾಸ್ತಿ ಟೊಮೆಟೊ. ಇದು ಇಷ್ಟಾದ್ಮೇಲೆ ಇದಕ್ಕೆ ನಾವು ಅನ್ನ ರೆಡಿ ಮಾಡಿ ಇಡ್ತೇವಲ್ಲ, ಅದನ್ನು ಹಾಕಬೇಕು. ಓಕೆ. ಸಿಮ್ಮಲ್ಲಿ ಇಡ್ಲಾ? ಸಿಮ್ಮಲ್ಲಿ. ಇದಾಯಿತು ಈಗ ವೆಜ್ ಫ್ರೈಡ್ ರೈಸ್. ಹೌದು. ಎಗ್ ಬೇಕಿದ್ರೆ ಎಗ್ ಹಾಕೊಂಡು ಕೂಡ ನಿಮ್ಮ ಈ ಜಿಂಜರ್ ಫ್ರೈಡ್ ರೈಸ್ ಮಾಡ್ಬೋದಾ? ಆಗುತ್ತಾ? ನಾನು ಟ್ರೈ ಮಾಡಲಿಲ್ಲ. ಎಗ್ ಹಾಕದೇನೆ ಮಾಡಿದ್ದು. ಹೌದು. ನಾನಂದರೆ ಎಗ್ ತಿನ್ನುವುದಿಲ್ಲ. ಹಾಗೆ ಮತ್ತು ಇದರ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಆಯಿತಾ. ಮಸಾಲೆಗಳ ರಾಜ ಅಂತಲೇ ಹೇಳ್ಬೋದು ನಮ್ಮ ಅರುಣಾ ಮಸಾಲದವರ ಪೆಪ್ಪರ್ ಪೌಡರ್. ಸಾಕಾ? ಈಗ ನೀರುಳ್ಳಿ ಇಟ್ಟಿದ್ದೇನೆ ಲಾಸ್ಟಿಗೆ ಇದರ ಮೇಲೆ ಹಾಕಲಿಕ್ಕೆ, ಸ್ಪ್ರಿಂಗ್ ಆನಿಯನ್. ಲಾಸ್ಟಿಗೆ ಸೀಕ್ರೆಟ್ ಹೇಳಿದ್ರೆ ಇದುವೇ ಜಿಂಜರ್. ಏನ್ ಸೀಕ್ರೆಟ್ ಅಪ್ಪ ಇದು? ಈಗ ಜಿಂಜರ್ ಇದೆ, ಅದು ಪೇಸ್ಟ್ ಮಾಡಿ ಅದ್ರದ್ದು ರಸ ಹಿಂಡಬೇಕು, ನಾವು ಸೋಸಬೇಕು. ಲಾಸ್ಟಿಗೆ ಇದ್ರ ಮೇಲೆ ಹಾಕಿ ಬಿಡಬೇಕು. ಅಷ್ಟೇ? ಬರೀ ಶುಂಠಿ ರಸ ಮಾತ್ರ, ಬೇರೆಲ್ಲ ಮಿಕ್ಸ್ ಮಾಡ್ಲಿಕ್ಕಿಲ್ಲ. ಅದಕ್ಕೆ ಜಿಂಜರ್ ಪೇಸ್ಟ್ ಎಲ್ಲ ಹಾಕಿದ್ದೀರಲ್ಲ, ಮತ್ತೆ ಪುನಃ ಇದು ಅಲ್ಲ ಜಿಂಜರ್, ಅದಕ್ಕೆ ಅದರದೊಂದು ಪರಿಮಳ ಬೇರೆ ಲಾಸ್ಟಿಗೆ. ಅದು ನೋಡಿ ಟೇಸ್ಟ್ ನೋಡಿ. ಆಮೇಲೆ ಟೇಸ್ಟ್ ನೋಡೋಣ. ಅದೇ. ಮತ್ತೆ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದಲ್ಲ. ಶುಂಠಿ ರಸ ಹಾಗೆ ಕೊಟ್ರು ಚೆನ್ನಾಗಿರುತ್ತೆ. ಬಟ್
ಲಾಸ್ಟಿಗೆ ಇದಕ್ಕೆ ಮತ್ತು ಫಸ್ಟ್ ಯಾಕೆ ಅಂತ ಹೇಳಿದರೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇರೆ ಹಾಕಿದ್ದೇವೆ ಮತ್ತೆ ಪುನಃ ಮೇಲೆಯಿಂದ ಶುಂಠಿ. ಹೌದು, ಉಪ್ಪು ಕಡಿಮೆ ಆದರೆ ಮತ್ತೆ ಹಾಕ್ಬೋದು ನೋಡಿ. ಆ್ಯಕ್ಚುಲಿ ಸಾಸಸಲ್ಲಿ ಉಪ್ಪಿರೋದ್ರಿಂದ ಹೌದು ಸಾಕಾಗ್ಬೋದು ಬಹುಶಃ. ಆಯ್ತು, ಇದೆ ಲಾಸ್ಟ್ ಮಾಡಿ ರೆಡಿ ಆಗಿದೆ. ಜಾಕ್ಪಾಟ್ ಫ್ರೈಡ್ ರೈಸ್ ಅಂದರೆ ಈ ಥರ ಫಾಸ್ಟ್ ಫುಡ್. ಹೌದು, ಅದಕ್ಕೆ ಫಾಸ್ಟ್ ಆಗಿ ರೆಡಿ ಎಲ್ಲ ಸರ್ವ್ ಮಾಡೋಣ. ಮಾಡಿ. ಎಸ್ ಮೇಡಮ್, ತಗೊಳ್ಳಿ. ಇದು ಗಾಡಿಯಲ್ಲೆಲ್ಲ ಮಾಡ್ತಾರಲ್ಲ, ಅದೇ ಹೇಳಿದ್ದು ಹೊರಗಡೆ ಎಲ್ಲ ಇವಾಗ ಫ್ರೈಡ್ ರೈಸ್ ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಖುಷಿ ಅನಿಸುತ್ತೆ. ಅದನ್ನೇ ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿ ತಿನ್ಬೋದು ಅಷ್ಟೇ. ಮತ್ತೆ ನಾವು ಸನ್ ಪ್ರೀಮಿಯಂ ಎಣ್ಣೆ ಎಲ್ಲ ಹಾಕ್ತೇವೆ ಅಲ್ವಾ, ಹೆಲ್ದಿ. ನಮಗೆ ಗೊತ್ತಿದ್ದದೇ ಎಣ್ಣೆ ಹಾಕ್ತೇವೆ, ಅಲ್ಲಿ ಯಾವುದನ್ನು ಗೊತ್ತಾಗೋದಿಲ್ಲ. ಕರೆಕ್ಟ್. ಹೈಜೀನಿಕಲಿ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದು ಉತ್ತಮ. ಹೌದು. ಖುಷಿಯಿಂದ ಮಾಡಿದ ಜಿಂಜರ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಟೇಸ್ಟ್ ನೋಡಿ. ಥ್ಯಾಂಕ್ ಯು ಸೋ ಮಚ್. ನೀವು ಎಷ್ಟು ಖುಷಿಯಿಂದ ಮಾಡಿದಿರೋ ನಾನು ಅಷ್ಟೇ ಖುಷಿಯಿಂದ ತಗೊಳ್ತೀನಿ. ಯಾಕೆಂತ ಹೇಳಿದರೆ ಮಧ್ಯಾಹ್ನ ಊಟದ ಹೊತ್ತಿಗೆ ಈ ಥರ ಘಮಘಮಿಸುವ ಫ್ರೈಡ್ ರೈಸ್ ಎಲ್ಲ ಮಾಡಿಕೊಟ್ರೆ ಯಾರಿಗೆ ಬೇಡ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೆಲ್ಕಮ್. ಬಿಸಿಯಾದಂಥ ಜಿಂಜರ್ ಫ್ರೈಡ್ ರೈಸ್ ತಯಾರಾಗಿದೆ. ಸೊ ಘಮ ಅಂತೂ ಸೂಪರ್ವಾಗಿ ಬರ್ತಾ ಇದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಜಿಂಜರ್ ಫ್ರೈಡ್ ರೈಸ್ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಹಸಿಮೆಣಸು ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿಯಿರಿ. ನಂತರ ಕ್ಯಾಪ್ಸಿಕಮ್, ಈರುಳ್ಳಿ ದಂಟು, ಕ್ಯಾರೆಟ್, ಬೀನ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ತರಕಾರಿ ಸ್ವಲ್ಪ ಬೆಂದ ನಂತರ 1 ಚಮಚದಷ್ಟು ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಟೊಮ್ಯಾಟೊ ಕೆಚಪ್, ಬೆಳ್ತಿಗೆ ಅನ್ನ, ಅರುಣ ಕರಿಮೆಣಸಿನ ಪುಡಿ, ಈರುಳ್ಳಿ ದಂಟು ಹಾಕಿ ಚೆನ್ನಾಗಿ ಮಗುಚಿಕೊಳ್ಳಿ. ಕೊನೆಯಲ್ಲಿ ಮೇಲಿನಿಂದ ಶುಂಠಿ ರಸ ಹಾಕಿ ಬೆರೆಸಿಕೊಳ್ಳಿ. ಈಗ ಬಿಸಿಯಾದ ಜಿಂಜರ್ ಫ್ರೈಡ್ ರೈಸ್ ಸವಿಯಲು ಸಿದ್ಧ. ಘಮಘಮಿಸುವ ಫ್ರೈಡ್ ರೈಸ್, ಒಳ್ಳೆ ಅರೋಮ ಬರ್ತಾ ಇದೆ. ಘಮ ಬರ್ತಾ ಇರುವಾಗ ಈಗಲೇ ತಿನ್ಬೇಡ ಅನಿಸ್ತಾ ಇದೆ. ಬಟ್ ನೆಕ್ಸ್ಟ್ ರೆಸಿಪಿ ಅದು ಕೂಡ ತಯಾರಾಗಬೇಕು. ಯಾವ ರೆಸಿಪಿ ಏನು ನನಗೂ ಕೂಡ ಗೊತ್ತಿಲ್ಲ. ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್, ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ರಜೆಯ ಮಜೆಯನ್ನು ತಗೊಳ್ಬೇಕು ಅಂತ ಹೇಳಿದರೆ ಬೆಸ್ಟ್ ಪ್ಲೇಸ್ ಇಸ್ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಡಿಸೆಂಬರಲ್ಲಿ ಕೂಡ ರಜೆ ಎಲ್ಲ ಶುರು ಆಗುತ್ತೆ, ಆ ಟೈಮ್ಗಂತೂ ಬೆಸ್ಟ್. ಸೊ ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ರೆಸಿಪಿ ಏನು ಕ್ಲೂ ಕೊಟ್ಟಿಲ್ಲ. ಯಾವ ರೆಸಿಪಿ? ಬಾಳೆಕಾಯಿ ಬುತ್ತಿ. ಬಾಳೆಕಾಯಿ ಬುತ್ತಿ. ಹೌದು. ಬುತ್ತಿ ಅಂದರೆ ಇದು ನಿಮ್ಮ GSBಯಲ್ಲಿ ಮಾಡೋದು. ಹೌದು. ಇದು ಗ್ರೇವಿಯಾ ಅಥವಾ ಹೇಗೆ, ಪಲ್ಯವಾ? ಅಲ್ಲ, ನಾವು ಗ್ರೇವಿ ಬೇಕಾದರೆ ಸ್ವಲ್ಪ ಇದು ಮಾಡಬೇಕು, ಡ್ರೈ ಆಗಿ ಇದು ಮಾಡಬೇಕು. ಪಲ್ಯ ಕೂಡ ಮಾಡ್ಬೋದು ಅದಲ್ಲ. ನನಗೆ ಅದು ತುಂಬ ಕನ್ಫ್ಯೂಷನ್. ಬುತ್ತಿ ಅಂತ ಹೇಳಿದರೆ ಒಂದಿರುತ್ತೆ, ಸಾಂಗ್ ಅಂತ ಹೇಳಿದರೆ ಒಂದಿರುತ್ತೆ. ಸೊ ಯಾವಾಗಲೂ ಎಷ್ಟು ಸಾರಿ ನೀವು ಹೇಳ್ತೀರಿ, ಆದರೂ ನನಗೆ ಆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಈಗ ಬುತ್ತಿ ಅಂತ ಹೇಳಿದ್ರೆ ಇದು ಗ್ರೇವಿನಾ? ಗ್ರೇವಿ. ಸರಿ, ಅದು ಕೂಡ ಬಾಳೆಕಾಯಿಂದ. ಹೌದು. ನೋಡೋಣ ಹೇಗಿರುತ್ತೆ. ಸೊ ಬಾಳೆಕಾಯಿ ಪಲ್ಯ ಮಾತ್ರ ಸಖತ್ತಾಗುತ್ತೆ. ಹೌದು. ಸುಕ್ಕ. ಹೌದು. ಈಗ ಬುತ್ತಿ. ಹೌದು. ಸರಿ, ಸ್ಟಾರ್ಟ್ ಮಾಡುವ. ಫಸ್ಟಿಗೆ ಇದನ್ನು ರುಬ್ಬಬೇಕು. ಅಂದರೆ ಇದು ನಾನು ಬಾಳೆಕಾಯಿ ಮತ್ತೆ ಹಸಿ ನೀರುಳ್ಳಿ ಹಾಕಿ ಬೇಯಿಸಿದ್ದೇನೆ. ಬೇಯಿಸಿದ್ರೆ ಇದಕ್ಕೆ ಟೇಸ್ಟ್ ಬೇರೆನೆ. ಬುತ್ತಿಗೆ ಬೇಯಿಸಿ ಇಟ್ಕೊಳ್ಬೇಕು. ಹೌದು, ಇಟ್ಕೊಳ್ಬೇಕು. ಉಪ್ಪು ಹಾಕ್ಲಿಲ್ಲ. ಅಷ್ಟೇ. ಈಗ ರುಬ್ಬಬೇಕು ಮಿಕ್ಸಿಗೆ ಹಾಕಿ. ಸಾಕಲ್ಲ? ಸಾಕು. ಫಸ್ಟಿಗೆ ಮೆಣಸು ಮಿಕ್ಸಿಗೆ ಹಾಕಬೇಕು. ತೆಂಗಿನಕಾಯಿ, ಮೆಣಸು, ಹುಳಿ ಒಟ್ಟಿಗೆ ರುಬ್ಬಬೇಕು. ಇದು ಗಿಡ್ಡ ಮೆಣಸು, ಕುಮಟೆ ಮೆಣಸು. ನಮಗೆ ಖಾರ ಬೇಕಾದರೆ ಖಾರ ಮಾಡ್ಬೋದು. ಆ ಥರ ಅವರವರ ಮೇಲೆ ಡಿಪೆಂಡ್ ಆಗಿ ಉಂಟು. ಬಟ್ ಉದ್ದ ಮೆಣಸು ಆದರೆ ಕಲರ್ ಕೂಡ ಬರುತ್ತೆ. ಬರುತ್ತದೆ, ಅದಕ್ಕೆ ಹಾಕೋದು.
ಅದು ಮತ್ತೆ ಹುಣಸೆ ಹಣ್ಣು ಹಾಕಿದ್ರೆ ಅದು ಹೌದು. ಓಕೆ, ಇದು ಚಿಕ್ಕ ಇದು ಪೀಸ್ ಹುಣಸೆ ಹಣ್ಣು. ಈಗ ಇದರೊಟ್ಟಿಗೆ ತೆಂಗಿನಕಾಯಿ ಹಾಕಿ ರುಬ್ಬಬೇಕು. ನೀರು ಹಾಕ್ಬೇಕಾ? ಹೌದು, ನೀರು ಹಾಕಿ ರುಬ್ಬಬೇಕು. ಮತ್ತೆ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಬೇಕು ಸ್ವಲ್ಪ, ತೆಗೆಯುವ ಹೊತ್ತಿಗೆ ಲಾಸ್ಟಿಗೆ ಒಂದು ಹಾಕಿ ಒಂದು ರೌಂಡ್ ಇದು ಹಸಿಯಾ? ಹಸಿ. ನೋಡ್ಕೊಳ್ಳಿ ನೀರು ಎಷ್ಟು ಸಾಕಾ? ಸಾಕು ಸಾಕು. ನುಣ್ಣಗೆ ರುಬ್ಕೊಳ್ಳೋದಲ್ಲ? ನುಣ್ಣಗೆ. ಈಗ ಅದಕ್ಕೆ ಕೊತ್ತಂಬರಿ ಹಾಕಬೇಕು. ಈಗ ಮತ್ತೆ ಪುನಃ ರುಬ್ಕೊಳ್ಳೋಕ್ಕಿದಲ್ವಾ? ಮರ್ತೇ ಬಿಟ್ಟಿದೆ. ಎಸ್, ಇಲ್ಲ ಪರವಾಗಿಲ್ಲ, ಅಷ್ಟು ಸಾಕು. ಮತ್ತೆ ಕೊತ್ತಂಬರಿ ಹಾಕಿದ್ರೆ ಜಾಸ್ತಿ ಮಾಡಲಿಕ್ಕಿಲ್ಲ ಕೊತ್ತಂಬರಿ ಹಾಕಿದ ನಂತರ. ಜಾಸ್ತಿ ಹಾಕಬಾರ್ದು ಕೊತ್ತಂಬರಿ, ಅಂದ್ರೆ ಅದರದ್ದೇ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕೊತ್ತಂಬರಿ. ಅಂದ್ರೆ ಒಂದು ಅರ್ಧ ಚಮಚ ಏನು ಹುರಿಯದೆ ಇಲ್ಲ ಇಲ್ಲ. ಇದಕ್ಕೆ ಸ್ವಲ್ಪ ಬೇಕಾದ್ರೆ ನೀರು ಹಾಕಿ ಹಾಕ್ಲಾ? ಸ್ವಲ್ಪ ಸಾಕು. ಸಾಕಲ್ಲ? ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಏನು? ಈಗ ಬಾಣಲೆ ಕೊಡಿ. ಈಗ ಬಾಣಲೆಗೆ ಮಸಾಲ ಡೈರೆಕ್ಟ್ ಹಾಕೋದು. ಈಗ ಸ್ವಲ್ಪ ನೀರು ಹಾಕಿದ್ಕೆ ಫಸ್ಟೇ ಮಸಾಲೆಯನ್ನು ಹಾಕೊಂಡ್ಬಿಡುದು. ಹೌದು. ಸಾಕ ನೋಡಿ ನೀರು ನೋಡಿ ಹಾಕುವ. ಸಾಕು, ನೀರು ಸಾಕು. ಯಾಕಂದ್ರೆ ನಾವು ಅದು ರುಬ್ಬಿಡ್ತೇವಲ್ಲ, ಇದ್ರೊಟ್ಟಿಗೆ ಹಾಕಿದ್ರೆ ಅದು ಇನ್ನು ಕೂಡ ಇದಾಗಿ ಹೋಗ್ತದಲ್ಲ, ಪೂರ್ತಿಯಾಗಿ ಪೇಸ್ಟ್ ಆಗಿ ಹೋಗ್ತದೆ. ಇದು ಕುದಿ ಬರಬೇಕು. ಕುದಿ ಬಂದ ಮೇಲೆ ಅದಕ್ಕೆ ಉಪ್ಪು ಹಾಕಬೇಕು ನಾವು. ಓಕೆ, ಅಂದ್ರೆ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರೋದ್ರಿಂದ ಇದು ಹೆಚ್ಚೊತ್ತು ಏನು ತಗೊಳ್ಳಲ್ಲ, ಮಸಾಲೆ ರುಬ್ಬಿ ಡೈರೆಕ್ಟ್ ಆಗಿ ಮಾಡ್ಕೊಳ್ಳುವಂಥದ್ದು. ಅದು ನೀವು ಕುಕ್ಕರಲ್ಲಿ ಬೇಯಿಸಿದ ಅಥವಾ ಹೀಗೆ ನಾರ್ಮಲ್ ಆಗಿ ಕುಕ್ಕರಲ್ಲಿ ಬೇಯಿಸಿದ್ರೆ ಬೆಂದೋಗುತ್ತೆ, ಮತ್ತೆ ಅದಕ್ಕೆ ರುಚಿ ಇರುವುದಿಲ್ಲ. ಹೀಗೆ ಈಗ ನೀವು ಮಸಾಲೆ ಮಾಡಿದಿರಲ್ಲ, ಈಗ ಮಸಾಲೆ ಸ್ವಲ್ಪ ಕುದೀತಾ ಇದೆ ಅಂತ ಹೇಳಿದ್ರೆ ಆ ಹೋಳುಗಳನ್ನ ಬೇಯಿಸದೇ ಇದ್ದಂತ ಹೋಳುಗಳನ್ನ ಹಾಗೆ ಹಾಕಿದ್ರು ಬೇಯುತ್ತಾ? ಸ್ವಲ್ಪ ಲೇಟ್ ಆಗ್ತದೆ ಅಂತ ಬೇಯಿಸ್ಲಿಕ್ಕೆ. ನಾನು ನೋಡಿದ್ದೇನೆ ಅದು ಹಾಕಿ. ಅದಕ್ಕೆ ನಾನು ಈಗ ಎಂತ ಮಾಡುದು ಹೇಳಿದ್ರೆ, ಫಸ್ಟಿಗೆ ಬೇಯಿಸಿ ಇಡುದು, ಆಗ ತುಂಬಾ ಸುಲಭ ಆಗ್ತದೆ ನಮ್ಗೆ. ಹೀಗೆ ಮಾಡಿದ್ರೆ ಅದನ್ನ ನೋಡಿದ್ದೇನೆಲ್ಲ ಟ್ರೈ ಮಾಡಿ. ಮತ್ತೆ ಹೀಗೆ ಮಸಾಲೆಗೆ ಹಾಕಿದ್ರೆ ಅದು ಪಕ್ಕ ಸರಿ ಬೇಯುವುದಿಲ್ಲ, ಅದು ತುಂಬಾ ಟೈಮ್ ತಗೊಳ್ತದೆ. ಅಂದ್ರೆ ಹುಳಿ ಇರುತ್ತಲ್ಲ, ಹುಳಿ ಅಂಶ ಇರೋದ್ರಿಂದ ಬೇಯೋದಿಲ್ಲ. ಈಗ ಕುದಿ ಬರ್ತಾ ಉಂಟು, ಉಪ್ಪು ಹಾಕುವ. ಅಂದ್ರೆ ಬೇಯಿಸುವಾಗ ನಾನು ಉಪ್ಪು ಹಾಕ್ಲಿಲ್ಲ. ಬಾಳೆಕಾಯಿ ಮತ್ತೆ ಸ್ವಲ್ಪ ಚಪ್ಪೆ ಅಲ್ಲ. ಸುಕ್ಕ ನಂದು ಫೇವ್ರೆಟ್. ಯಾವಾಗಲೂ ಹೇಳ್ತಾರೆ ಹಿರಿಯರು ಯಾರಾದರೂ ಇದ್ದರೆ ಬಾಳೆಕಾಯಿ ಸುಕ್ಕ ಫೇವ್ರೆಟ್ ಅಂತ ಹೇಳಬಾರ್ದು ಅಂಥೇಳಿ. ಅಂದರೆ ಅದೊಂದು ಮೂಢನಂಬಿಕೆ ಅಂತಲೂ ಹೇಳೋಕ್ಕಾಗಲ್ಲ, ಅಂದರೆ ಅವರವರ ನಂಬಿಕೆ. ಬಟ್ ನನಗಂತೂ ತುಂಬ ಇಷ್ಟ. ಇಟ್ಸ್ ಮೈ ಫೇವ್ರೆಟ್. ಈಗ ಸ್ವಲ್ಪ ಇದು ಹಾಕ್ತೇನೆ. ಆಚೆಯಿಂದ ಫ್ರೈ ಮಾಡುವುದು. ಇದು ಈರುಳ್ಳಿ ಫ್ರೈ ಮಾಡಬೇಕು. ಅಂದ್ರೆ ಬುತ್ತಿ ಹೇಳಿದ್ರೆ ಈರುಳ್ಳಿಯೇ ಫ್ರೈ ಅದರಲ್ಲಿ ಇರುದು. ಈರುಳ್ಳಿ ಫ್ರೈ ಮಾಡಿ ಹಾಕೋದ್ರಿಂದ ಅದಕ್ಕೆ ಬುತ್ತಿ ಅಂತ ಹೇಳುದು. ಓಕೆ ಓಕೆ ಓಕೆ. ನಿಧಾನಕ್ಕೆ ಕೈ ತಿರುಗಿಸ್ಬೇಕಾಗುತ್ತೆ. ಹೌದು,
ಸೊ ಆ ಕಡೆ ನೀವು ಅದನ್ನ ಇದು ಕುದೀತಾ ಇದ್ರೆ ಈ ಕಡೆ ಈರುಳ್ಳಿ ಫ್ರೈ ಆಗುತ್ತೆ. ಹೌದು. ಫ್ರೈ ಮಾಡ್ಕೊಳ್ಳೋಣ. ಆಯ್ತು. ಇದು ಸಾಕಾಗುತ್ತಾ? ಸಾಕಾ? ಸಾಕಾಗ್ತದೆ. ಓಕೆ. ಸೊ ನಿಮಗೆ ತಿಳಿದ ಹಾಗೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನೀವು ಹಾಕುವಾಗನೇ ನನಗೆ ಇಷ್ಟ ಆಗ್ತದೆ ಆ ಎಣ್ಣೆ. ತುಂಬ ಇಷ್ಟ ನನಗೆ ಆ ಎಣ್ಣೆ ಅಂದರೆ. ಈಗ ನೀವು ನಾನು ಹಾಕುವಾಗಲೇ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಾ ಹೇಳೋದು ಇಷ್ಟ ಆಗುತ್ತೋ ಅಥವಾ ಎಣ್ಣೆ ಇಷ್ಟ ಆಗುತ್ತೋ ಎರಡರಲ್ಲಿ ನನಗೆ ಕನ್ಫ್ಯೂಸ್ ಆಯಿತು. ಯಾವುದು? ನನಗೆ ಎಣ್ಣೆ. ನಾ ಹೇಳೋದಲ್ಲ, ಅದು ಹೇಳೋದು ಕೂಡ ಇಷ್ಟ ಆಗ್ತದೆ. ಅದು ತುಂಬ ಇಷ್ಟ. ನಿಮ್ಮ ಜೊತೆ ಅಡಿಗೆ ಮಾಡೋದಾಗ್ಲಿ ಅದೆಲ್ಲ ತುಂಬ ಇಷ್ಟ ನನಗೆ. ಸುಮ್ಮನೆ ಹೀಗೆ ಕೇಳಿದೆ, ಕಾಲು ಎಳಿತಾ ಇದ್ದೀನಿ ನಿಮ್ದಷ್ಟೇ. ಇಲ್ಲಪ್ಪ, ಆ ಥರ ಎಲ್ರಿಗೂ ಆ ಎಣ್ಣೆ ಅಂದರೆ ತುಂಬ ಇಷ್ಟ ಅಂತ. ಹಾಗಾಗಿ ನೀವು ಯಾವುದೇ ಒಂದು ಸೂಪರ್ ಮಾರ್ಕೆಟ್ ಆಗಿರಲಿ ಎಲ್ಲ ಹೋದ್ರೂ ಕೂಡ ರ್ಯಾಕಲ್ಲಿ ಫಸ್ಟ್ ಇರುತ್ತೆ ಸನ್ ಪ್ರೀಮಿಯಂ ಎಣ್ಣೆ. ಎಲ್ಲರ ಅಚ್ಚುಮೆಚ್ಚಿನ ಎಣ್ಣೆ ಅಂತ ಅಲ್ಲೇ ಗೊತ್ತಾಗುತ್ತೆ. ಅದು ಸರಿ ಕಂದು ಬಣ್ಣಕ್ಕೆ ಬರಬೇಕು, ಫುಲ್ ಫ್ರೈ ಆಗಬೇಕು, ಹೌದು. ಬ್ರೌನಿಶ್ ಬರಬೇಕು. ಓಕೆ, ಅದಾಯ್ತಾ? ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ತೇನೆ. ಇದು ಇನ್ನೂ ಸ್ವಲ್ಪ ಆಗಬೇಕು. ಹೌದು, ಬ್ರೌನಿಶ್ ಬರಬೇಕು. ಸೊ ನೀವು ಹೇಳಿದ ಪ್ರಕಾರ ಅದು ಈಸಿ. ಯಾಕೆಂತ ಹೇಳಿದ್ರೆ ರುಬ್ಬಿ ನಾವು ಅದನ್ನ ಬೇಯೋದಕ್ಕೆ ಇಟ್ಟ ತಕ್ಷಣನೇ ನಾವು ಈ ಕಡೆ ಇದನ್ನ ಫ್ರೈ ಮಾಡೋದಕ್ಕೆ ಬೆಟರ್ ಅನ್ಸುತ್ತೆ. ಹೌದು, ಬೇಗ ಅಲ್ವಾ? ಬೇಗ ಆಗುತ್ತೆ. ಹೌದು, So ಅದು ಬೇಗ ಆಗಿದೆ, ಇದು ಇನ್ನೂ ಕಾಯ್ತಾ ಇಲ್ಲ. ಹೌದು. ಇದು ಮತ್ತೆ ರಾತ್ರಿ ಮಾಡಿಟ್ರೆ ಬೆಳಗ್ಗೆ ಕೂಡ ಇದು ಮಾಡಬಹುದು, ಇನ್ನು ಕೂಡ ಟೇಸ್ಟ್ ಜಾಸ್ತಿ ಬರ್ತದೆ. ಹಾ 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 ಓಕೆ. ಸೊ ಕೆಲವೊಂದು ರೆಸಿಪೀಸ್ ನಾವು ರಾತ್ರಿಯೇ ಮಾಡಿಟ್ರೆ ಅದು ಒಳ್ಳೆ ಟೇಸ್ಟ್. ಎಸ್ಪೆಷಲಿ ಫಿಶ್ ಗ್ರೇವಿ ಎಲ್ಲ ಮಾಡ್ತಾರೆ, ಅದು ಹಿಂದಿನ ದಿವಸ ಮಾಡಿಟ್ರೆ ಅಂದರೆ ರಾತ್ರಿ ಎಲ್ಲ ಮಾಡಿಟ್ಟು ಮರುದಿನ ಬೆಳಿಗ್ಗೆ ಅದನ್ನು ತಿಂದರೆ ಇನ್ನೂ ಚೆನ್ನಾಗಿರ್ತೈತೆ. ಬಹುಶಃ ಇದು ಸಾಕು. ಸಾಕು. ಆಫ್ ಮಾಡಲಾ? ಕಪ್ಪಾದ್ರೆ ಮತ್ತೆ ರುಚಿ ಕೂಡ ಹೋಗ್ತದೆ ಅದರದ್ದು. ಹಾಕ್ತೀನಿ. ಹಾಕಿ ನೋಡಿ, ಎಣ್ಣೆ ಬಿದ್ದ ಮೇಲೆ ಹೇಗೆ ಆಯ್ತು ನೋಡಿ ಕಲರ್. ಸೊ ಇದು ತುಂಬ ತಿಕ್. ಇದು ಅನ್ನ ಜೊತೆಗ ಅಥವಾ ಯಾವ್ದ್ರ ಜೊತೆಗೆ ಇದು, ಅಥವಾ ಸೈಡ್ಗ? ಅಲ್ಲ, ಅನ್ನ ಜೊತೆಗೆ ಕೂಡ ಮಾಡಬಹುದು. ಒಂದು ಸಾರು ಮಾಡಿದ್ರೆ ಮತ್ತೆ ಒಂದು ಇದು ಮಾಡಿದ್ರೆ ಸೈಡಿಗೆ, ಮತ್ತೆ ನೀರು ದೋಸೆಗೆಲ್ಲ ಮಾಡ್ಬೋದು. ಸ್ವಲ್ಪ ತೆಳ್ಳಗೆ ಮಾಡಿದ್ರೆ ನೀರು ದೋಸೆಗೆ ಕೂಡ ಆಗ್ತದೆ. ಚಪಾತಿ ಇದಕ್ಕೆಲ್ಲ ಆಗ್ತದೆ. ಸೊ ಇದು ರೆಡಿ. ಇನ್ನು ಸರ್ವ್ ಮಾಡೋದಾ? ತಗೊಳ್ಳಿ, ಸರ್ವ್ ಮಾಡ್ತೀನಿ. ಬಾಳೆಕಾಯಿ ಬುತ್ತಿ ರೆಡಿ ಆಗಿದೆ, ಟೇಸ್ಟ್ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬುತ್ತಿಗೂ ತಗೊಂಡು ಹೋಗೋದಕ್ಕೆ ಇದು ಚೆನ್ನಾಗಿರುತ್ತೆ. ಹೌದು, ಸೂಪರ್. ಸೊ ಬಾಳೆಕಾಯಿ ಬುತ್ತಿ ಬಿಸಿ ಬಿಸಿಯಾಗಿ ತಯಾರಾಗಿದೆ. ಅನ್ನದ ಜೊತೆಗೂ ಕೂಡ ಚೆನ್ನಾಗಿರುತ್ತೆ. ಅನ್ನ ಸಾರು ಅದರ ಸೈಡ್ ಡಿಶ್ ಆಗಿ ಕೂಡ ಇದನ್ನು ಬಳಸ್ಬೋದು ಅಂತ ಹೇಳಿದ್ದಾರೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬಾಳೆಕಾಯಿ ಬುತ್ತಿ ತಯಾರಿಸುವ ವಿಧಾನ: ಮೊದಲು ಬಾಳೆಕಾಯಿ ಹಾಗೂ ಈರುಳ್ಳಿಯನ್ನು ಬೇಯಿಸಿಡಿ. ಇನ್ನೊಂದೆಡೆ ಹುರಿದ ಒಣಮೆಣಸು, ಹುಣಸೆ ಹಣ್ಣು, ತೆಂಗಿನ ತುರಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ 1 ಚಮಚದಷ್ಟು ಹಸಿ ಧನಿಯಾ ಬೀಜ ಸೇರಿಸಿ ರುಬ್ಬಿಕೊಳ್ಳಿ. ಆನಂತರ ರುಬ್ಬಿದ ಮಸಾಲೆಗೆ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಕುದಿ ಬಂದ ನಂತರ ಬೇಯಿಸಿದ ತರಕಾರಿ ಹಾಕಿ ಕುದಿಸಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು ಮಸಾಲೆಗೆ ಸೇರಿಸಿ ಬೆರೆಸಿಕೊಳ್ಳಿ. ಈಗ ರುಚಿಕರವಾದ ಬಾಳೆಕಾಯಿ ಬುತ್ತಿ ಸವಿಯಲು ಬಲು ಚೆನ್ನ. ಮೇಡಮ್, ಫಸ್ಟ್ಗೆ ನಾವು ಫ್ರೈಡ್ ರೈಸೇ ಟೇಸ್ಟ್ ನೋಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂತ ಹೇಳಿದ್ರೆ ಫ್ರೈಡ್ ರೈಸ್ ಎಲ್ಲರದ್ದು ಫೇವ್ರೇಟ್ ಅಲ್ವಾ? ಹೌದು. ತಗೊಳ್ಳಿ, ಟೇಸ್ಟ್ ನೋಡಿ. ಜಿಂಜರ್ ಫ್ರೈಡ್ ರೈಸ್. ಲಾಸ್ಟಿಗೆ ಸ್ವಲ್ಪ ಜಿಂಜರ್ದು ಫ್ಲೇವರ್ ಸಿಗ್ತದೆ. ಇಲ್ಲದಿದ್ರೆ ಯೂಶ್ವಲ್ ಫ್ರೈಡ್ ರೈಸ್ ಥರ, ಫ್ರೈಡ್ ರೈಸ್ ಯೂಶ್ವಲ್ ತುಂಬ ಚೆನ್ನಾಗಿರುತ್ತೆ, ಬಟ್ ಆ ಜಿಂಜರ್ದು ಫ್ಲೇವರ್ ಜಾಸ್ತಿ ಸಿಗ್ತಾ ಇದೆ.
ಚೆನ್ನಾಗಿದೆ, ವೆರಿ ನೈಸ್, ಸೂಪರ್. ಐ ಗೆಸ್ ಇದಕ್ಕೆ ಎಗ್ನು ಹಾಕ್ಬೋದು. ಹಾಕ್ಬೋದು ಅಲ್ವಾ? ಅಂತಿಲ್ಲ. ಎಗ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಎಗ್ ಜಿಂಜರ್ ಫ್ರೈಡ್ ರೈಸ್. ಹೌದು, ಸೂಪರ್. ನೆಕ್ಸ್ಟ್ ಟೈಮ್ ನೀವು ಮಾಡಿ ಮೇಡಮ್. ಖಂಡಿತ ನಾನು ಟ್ರೈ ಮಾಡ್ತೀನಿ. ಈ ಥರ ಎಲ್ಲ ಸುಲಭ ರೀತಿಯಲ್ಲಿ ಒಳ್ಳೆ ಟೇಸ್ಟಿ ಫುಡ್ ಮಾಡಿಕೊಟ್ರೆ ನಾನು ಖಂಡಿತ ಟ್ರೈ ಮಾಡ್ತೀನಿ. ಸೊ ಇದು ಟೇಸ್ಟ್ ನೋಡೋಣ. ಬಾಳೆಕಾಯಿ ಪಲ್ಯ ಮಾಡಿದರೆ ಈ ಬೌಲ್ ಪೂರ್ತಿ ನನಗೇನೆ. ನೋಡೋಣ ಗ್ರೇವಿಯಲ್ಲಿ ಹೇಗೆ ಬರುತ್ತೆ. ಬುತ್ತಿ ಚೆನ್ನಾಗಿದೆ, ಸೂಪರ್. ನನಗೆ ಸ್ವಲ್ಪ ಟೇಸ್ಟ್ ಹೇಗೆ ಬರ್ತಾಯಿದೆ ಗೊತ್ತಾ, ಈ ನಾವು ಅರೆಪುಂಡಿ ಮಾಡ್ತೀವಿ ಆ ಥರ ಟೇಸ್ಟ್ ಬರ್ತಾಯಿದೆ. ಅದರಲ್ಲೂ ಆ ಬಾಳೆಕಾಯ್ದು ಹೋಳಾಗೆ ಸಿಗ್ತಾ ಇದೆಯಲ್ಲ, ಸೂಪರ್. ಬಾಳೆಕಾಯಿ ನಂದು ಫೇವ್ರೆಟ್. ಆದರೆ ನಾನು ಆಗಲೇ ಹೇಳಿದೆ ಬಾಳೆಕಾಯಿ ಪಲ್ಯ ಇದ್ದರೆ ತುಂಬ ಇಷ್ಟ ಆಗುತ್ತೆ, ಬಾಳೆಕಾಯಿ ಬಜ್ಜಿ ಇದ್ರೂ ಚೆನ್ನಾಗಿರುತ್ತೆ ಅಂತ. ಇದು ಚೆನ್ನಾಗಿದೆ. ಈ ಅರೆಪುಂಡಿ ಥರನೇ ಒಂಥರ ನಮಗೆ ಆ ಟೇಸ್ಟ್ ಬರ್ತಾಯಿದೆ. ತುಂಬ ಚೆನ್ನಾಗಿದೆ, ವೆರಿ ನೈಸ್. ಆ ಹುಳಿ ಖಾರ ಎಲ್ಲ ನೀವು ಹೇಳಿದ್ರಿ ಅಷ್ಟು ಖಾರ ಏನು ಬರಲ್ಲ ಅಂತ. ಖಂಡಿತವಾಗ್ಲೂ ಹದವಾಗಿದೆ. ಖಾರ ಹುಳಿ ಉಪ್ಪು ಬ್ಯಾಲೆನ್ಸ್ಡ್ ಸೂಪರಾಗಿದೆ. ನನಗಂತೂ ಎರಡು ಕೂಡ ಇಷ್ಟ ಆಯಿತು. ಎರಡು ಕೂಡ ಟೇಸ್ಟಿ ರೆಸಿಪೀಸ್ ಆ್ಯಂಡ್ ಬಾಳೆಕಾಯಿ ಫೇವ್ರೆಟ್ ಅದೂ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಸೊ ಒಳ್ಳೆ ಅಡುಗೆ ಕೊಡೋದಕ್ಕೆ ಸನ್ ಪ್ರೀಮಿಯಂ ನಿಮ್ಮ ಫೇವ್ರೆಟ್ ಈಗ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಅವರ ವತಿಯಿಂದ ಗಿರೋ ಕಾಣಿಕೆ. ಇದೇ ರೀತಿ ಹೊಸ ಹೊಸ ರುಚಿಯನ್ನು ಬಂದು ನಮಗೆ ಹೇಳ್ಕೊಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸೊ ಫ್ರೈಡ್ ರೈಸ್ ಸೂಪರ್, ಬಾಳೆಕಾಯಿ ಬುತ್ತಿ ಆಸಮ್, ಎರಡು ಕೂಡ ತುಂಬ ಟೇಸ್ಟಿಯಾಗಿದೆ. ಆ್ಯಂಡ್ ಈ ಬಾಳೆಕಾಯಿ ಬುತ್ತಿ ಅಂತೂ ನನಗೆ ತುಂಬ ಹಿಡಿಸ್ತು. ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಸೊ ಬುತ್ತಿಗೆ ಹಾಕ್ಕೊಳ್ಬೋದು ಇದನ್ನು ಕೂಡ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.